ಡಿಸೆಂಬರ್ 6 ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಅಂಬೇಡ್ಕರ್ ಅವರ 66ನೇ ಪರಿನಿಬ್ಬನ ದಿನದ ಅಂಗವಾಗಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ರಕ್ಷಣೆಗಾಗಿ ದಲಿತರ ಸಾಂಸ್ಕೃತಿಕ ಪ್ರತಿರೋಧ ದಲಿತ ಸಂಘಟನೆಗಳ ಬೃಹತ್ ಐಕ್ಯತಾ ಸಮಾವೇಶಕ್ಕೆ ತೆರಳುವ ಪೂರ್ವಭಾವಿ ಸಭೆಯನ್ನು ದಶಾಂಶ ಜಿಲ್ಲಾ ಸಂಚಾಲಕರಾದ ಬೆಟ್ಟಯ್ಯ ಕೋಟೆ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು. ಸಭೆಯಲ್ಲಿ ಮಾತನಾಡಿದ ಕೋಟೆ ಬೆಟ್ಟಯ್ಯ, ಪ್ರಸ್ತುತ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಲು ಇದೊಂದು ಸುಸಂದರ್ಭ. ಆದ್ದರಿಂದ ಎಚ್ಡಿ ಕೋಟೆಯಿಂದ 3,000ಕ್ಕೂ ಅಧಿಕ ಜನರು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು. ಬಸವರಾಜು ಮಾತನಾಡಿ, ಸರಗೂರು ಮತ್ತು ಎಚ್ಡಿ ಕೋಟೆಯ ಜನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ಡಿಸೆಂಬರ್ 6 ಬೆಂಗಳೂರಿನಲ್ಲಿ ನಡೆಯುವ ಸಾಂಸ್ಕೃತಿಕ ಪ್ರತಿರೋಧ ಕಾರ್ಯಕ್ರಮಕ್ಕೆ ಭಾಗವಹಿಸಲು ನಾವು ಬಹಳ ಉತ್ಸುಕತೆಯಿಂದ ಸಿದ್ಧರಾಗಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭ ಸಭೆಯಲ್ಲಿ ಭೀಮನಹಳ್ಳಿ ಮಹದೇವ್, ಸರಗೂರು ಶಿವಣ್ಣ, ಬಿರ್ವಾಳ್ ಬಸವರಾಜು, ಮಾಲಾರ್ ಮಹಾದೇವ್, ಸಿದ್ದು ಹಾದನೂರು, ನಿಂಗರಾಜು ಹೆಗ್ಗನೂರು, ಸಿದ್ದರಾಜು ಹೊಮ್ಮರಳ್ಳಿ, ಅಕ್ಬರ್ ಪಾಷಾ, ಶರಗೂರು ಪುಟ್ಟ, ಚೆನ್ನಿಪುರ ಮಲ್ಲೇಶ್, ನೂರ್ಲಕುಪ್ಪ ಉಮೇಶ್, ಭಾಗ್ಯಲಕ್ಷ್ಮಿ, ನಿಂಗರಾಜು, ಸಣ್ಣಕುಮಾರ್, ಚನ್ನಕೋಟೆ ಗೋವಿಂದರಾಜು, ಪುಟ್ಟಮಾದು, ರಾಚಪ್ಪ, ಆನಂದ್, ಲಂಕೆ ಲಕ್ಷ್ಮಣ್, ಮಠಕೆರೆ ಮಹೇಶ್, ಮಾಲಾರ್ ಮಹಾದೇವಸ್ವಾಮಿ, ಸುರೇಶ್ ಸೇರಿದಂತೆ 100 ದಶಾಂಶ ಮುಖಂಡರು ಹಾಜರಿದ್ದರು. ವರದಿ ಮಾಲಾರ ಮಹಾದೇವಸ್ವಾಮಿ. ಹಳಿಯೂರವ್ರು ಮಾಡ್ಬೋದಲ್ಲ ಆಯ್ತು, ಅಷ್ಟು ತಗೋಬಿಡಿ ಮುತ್ತವ್ರ, 2 ಜೈಂಟಾಗಿ ತಗೋಬಿಡಿ. ಅದೇ ಇಲ್ಲ ಸರ್, ಅದೇ ದೇವಲಪುರ. ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ ಎಲ್ಲ ಸಮುದಾಯಕ್ಕೂ ಮನವರಿಕೆ ಆಗಿದೆ. ಹೀಗಾಗಿ ಸಾಂಸ್ಕೃತಿಕ ಪ್ರತಿರೋಧ ಡಿಸೆಂಬರ್ 6 ಕಾರ್ಯಕ್ರಮಕ್ಕೆ ಹಳ್ಳಿ ಜನ ತಾವೇ ವಾಲಂಟಿಯರ್ ಆಗಿ ಆ ಕಾರ್ಯಕ್ರಮಕ್ಕೆ ಭಾಗವಹಿಸೋಕ್ಕೆ ಸಾವಿರಾರು ಗಟ್ಟಲೆ ರೆಡಿಯಾಗ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಹಳ್ಳಿಯಿಂದನೂ ಕೂಡ ತಮ್ಮ ಸ್ವಂತ ಹಣದಲ್ಲಿ ವಾಹನಗಳನ್ನ ಮಾಡ್ಕೊಂಡು ಅವರೇ ಖರ್ಚನ್ನು ನಿಭಾಯಿಸ್ಕೊಂಡು ಬೆಂಗಳೂರಿಗೆ ಭಾಗವಹಿಸುವಂಥ ಎಲ್ಲ ನಿಟ್ಟಲ್ಲೂ ಅವರು ರೆಡಿಯಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ಇಲ್ಲಿನ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘರ್ಷ ಸಮಿತಿ, ಇತರೆ ಪ್ರಗತಿಪರ ಆಲೋಚನೆಗಳುಳ್ಳ ಮನಸ್ಸುಗಳು ಎಲ್ಲ ಸೇರಿ ಹಳ್ಳಿ ಮತ್ತು ಹೋಬಳಿ ಮಟ್ಟದ ಸಮಿತಿಗಳನ್ನ ಮಾಡ್ಕೊಂಡು ಸುತ್ತಾ ಇದೆ. ಹೀಗಾಗಿ ನಾವು ಕಡಿಮೆ ಅಂತಂದ್ರೂ ಈ ಡಿಸೆಂಬರ್ 6 ಸಾಂಸ್ಕೃತಿಕ ಪ್ರತಿರೋಧ ಕಾರ್ಯಕ್ರಮಕ್ಕೆ ಹೆಗ್ಗಡದೇವನಕೋಟೆ ತಾಲೂಕಿಂದ 3,000 ಜನ ಭಾಗವಹಿಸೋ ಅಂಥ ನಿರೀಕ್ಷೆನ ನಾವು ಇಟ್ಕೊಂಡಿದ್ದೀವಿ. ಆ ನಿಟ್ಟಲ್ಲಿ ಕೆಲಸ ಕಾರ್ಯ ಮಾಡ್ತಾಯಿದ್ದೀವಿ. ಜನರಿಗೆ ಅವೇರ್ನೆಸ್ ಬಂದಿದೆ. ಇವತ್ತು ತಮ್ಮ ಉಳುವಿನ ಪ್ರಶ್ನೆ ಅಂತ ನನ್ನ ಮನಗಂಡಿದ್ದಾರೆ. ಇವತ್ತಿನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹೇಗೆ ಕೋಮುವಾದಿ ಬಣ್ಣನ ಹಚ್ಕೊಂಡು ಮನುಷ್ಯರ ಮಧ್ಯೆ ಭಿನ್ನತೆಯನ್ನು ಸೃಷ್ಟಿ ಮಾಡ್ತಾ ಭಾಷೆ, ಧರ್ಮ, ಜಾತಿ ಹೆಸರಿನಲ್ಲಿ ಸಂಘರ್ಷಗಳನ್ನ ಉಂಟಾಗ್ತಾ ಇದೆಯೋ ಇದ್ರ ಬಗ್ಗೆ ಸಂಪೂರ್ಣ ಅರಿವು ಈ ಶೋಷಿತ ಸಮುದಾಯಕ್ಕಾಗಿದೆ. ಇವತ್ತು ಅವರ ಒಗ್ಗಟ್ಟು ಅನಿವಾರ್ಯ ಅನ್ನೋದನ್ನ ಅವರು ಮನಗಂಡಿದ್ದಾರೆ. ಧಾರ್ಮಿಕ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ಜಾತಿಗಳು ಇವರೆಲ್ಲ ಸೇರಿ ಭಾಳ ಸಹಸ್ರ ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ಅವತ್ತು ಜಮಾವಣೆಗೊಳ್ಳೋದಂತೂ ಸತ್ಯ. ತಾರೀಕು ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ಬೆಂಗಳೂರಿನಲ್ಲಿ ನಡೆತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ಸರಗೂರು ಮತ್ತು ಎಚ್ ಡಿ ಕೋಟೆ ತಾಲೂಕಿನಿಂದ ಸುಮಾರು 3,000ಕ್ಕೂ ಹೆಚ್ಚಿನ ಜನ SC ST ಇತರೆ ವರ್ಗ ಎಲ್ಲ ಸಮುದಾಯ, ನೊಂದ ಸಮುದಾಯಗಳೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ಎಲ್ಲ ತಾಲೂಕಿನ ಪ್ರಗತಿಪರ ಸಂಘಟನೆಗಳು, ಮುಖಂಡರುಗಳು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಬೇಕು ಅಂತೇಳಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಯಿದ್ದೀವಿ. ಹಾಗಾಗಿ ತಾಲೂಕಿನ ಸಮಸ್ತ ಜನಗಳು, ನೊಂದ ಜನಗಳು, ಎಲ್ಲ ಸಮುದಾಯದವರು ಭಾಗವಹಿಸಬೇಕು ಅಂತ ಮನವಿ ಮಾಡ್ಕೊಳ್ತೀವಿ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.